ಎಷ್ಟೇ ಎಚ್ಚರಿಕೆಯನ್ನು ನೀಡಿದ್ರೂ ಪ್ರಕೃತಿಯನ್ನು ಕೊರೆಯುವವರಿಗೆ ಕಡಿಮೆ ಏನಿಲ್ಲ. ಇದೀಗ ಕುಂದಾಪುರದ ಪರಿಸರದಲ್ಲಿ ಅವ್ಯಾಹತವಾಗಿ ನಡೀತಾ ಇವೆ ಆವೆ ಮಣ್ಣು ಸಾಗಾಟ. ಕುಂದಾಪುರದ ದೇಲಟ್ಟು ಎಂಬಲ್ಲಿ ಈ ಒಂದು ಘಟನೆ ನಡೀತಾ ಇದೆ. ಕುಂದಾಪುರ ತಾಲೂಕು ಗಡಿ ಭಾಗದಲ್ಲಿ ಅಕ್ರಮ ಆವೆ ಮಣ್ಣು ಗಣಿಗಾರಿಕೆ ನಡೀತಿದೆ. ಸ್ಥಳೀಯರಿಂದ ಗಣಿಗಾರಿಕೆ ವಿರುದ್ಧ ನಿರಂತರವಾಗಿ 1 ವರ್ಷದಿಂದ ಹೋರಾಟ ನಡೆದರೂ ಯಾವ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ. ನಿನ್ನೆ ಸ್ಥಳಕ್ಕೆ ಆಗಮಿಸಿದ್ರು ಗಣಿ ಇಲಾಖೆ ಅಧಿಕಾರಿ ಸಂಧ್ಯಾ. ಬಳಿಕ ಅವರು ಪರಿಶೀಲನೆ ನಡೆಸಿದ್ದಾರೆ. ಅಕ್ರಮ ಗಣಿ ವಿಚಾರಣೆ ನಡೆಸಿದಾಗ ಗಣಿ ಅಧಿಕಾರಿಗೂ ನಿಂದಿಸಿದ್ದಾರೆ ಗಣಿ ಮಾಲಕರು. ಗಣಿ ಮಾಲಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಕೋಟ ಪೊಲೀಸ್ ಠಾಣೆಗೆ ತೆರಳಿ ಸಮಸ್ಯೆ ಮುಕ್ತಿ ನೀಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಫಸ್ಟ್ ರೋಡ್ ಇಂದ ಲಾರಿನ ಒಳಗೆ ಲಾರಿ ಒಳಗೆ ದುಡ್ಡು ತಗೊಂಡು ಹೆಸರು ಹೇಳಪ್ಪ ಪುಣ್ಯಾತ್ಮ. ನಿನ್ನ ಹಣೆ ಗೊತ್ತಿಲ್ಲ, ನಿಮ್ಮ ಹಣೆ ಗೊತ್ತಿಲ್ಲ, ನಿಮ್ಮ ಹಣೆ ಗೊತ್ತಿಲ್ಲ, ನನ್ನ ಹಣೆ ಗೊತ್ತಿಲ್ಲ. ಯಾರು ಹೇಳಿ? ಇಲ್ಲ, ಗಣಿ ವಿಜ್ಞಾನದವರೇ ಬಂದಿದ್ದಾರೆ. ಇವ್ರು ಇಷ್ಟು ದಿವಸ ತೆಗೆದಕ್ಕೆ ಇದೆಲ್ಲ ಯಾರು ಹೊಣೆ? ಅವ್ರ ಮೇಲೆ ಎಲ್ಲ ಸೇರಿ ಕೇಸ್ ಮಾಡ್ತಾ ಇದೀವಿ. ಇದೀಗ ಎಲ್ಲ ಓಡೋಗಿದ್ದಾರೆ ಕಳ್ಳರ ಥರ. ನೋಡಿ, ಎಲ್ಲೂ ಯಾರೂ ಇಲ್ಲ, ಒಂದು ಲಾರಿ ಇಲ್ಲ, ಒಂದು JCB ಇಲ್ಲ, ಏನೂ ಇಲ್ಲ, ಎಲ್ಲ ಕಳ್ಳರ ಥರ ಓಡೋಗಿದ್ದಾರೆ. ಇಷ್ಟೊಂದು